ನೀರು ಆಚೆ ಅದು ಫಸ್ಟ್ ಆಚೆ ಅದು ಫಸ್ಟ್ కొంచెం కడుగు మిల్లు కుట్టాలి సార్ ఫస్ట్ ఏం ఇల్లు కొడు On Tuesday, Friday evening, are you supposed to see what my friends want to play? Play the games you want and share with friends on Facebook Gaming. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವಾಗ ಲೈವ್ ಸ್ಟಾರ್ಟ್ ಆಗ್ತಾ ಉಂಟು. ನಾನು ನಿಮ್ಮ ಜೊತೆಗಿದ್ದೇನೆ ಅಮಿತಾ ಆಚಾರ್ಯ. ಅಂಚನೆ ಮಾತೆರೆಗ್ಲ ನಮಸ್ಕಾರ. ಇತ್ತೆ ಲೈವ್ ಸ್ಟಾರ್ಟ್ ಆವೊಂದುಂಡು ಯಾನುಲ್ಲೆ ನಿಕ್ಲ ಅಮಿತಾ ಆಚಾರ್ಯ ಅಂಚನೆ ಮಾತೆರ್ಲ ಲೈವ್ಗೆ ಜಾಯಿನ್ ಆವೋಡು ಅಂಚನೆ ಪಟ 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 ಅಂದ್ ಮೆಸೇಜ್ ಮನ್ಪೋಡು ಅಂಚನೆ ಏರು ಲೈಕ್ ಕೊರ್ತಿಜಾರ ಅಕುಲು ಪೂರ ಸ್ಕ್ರೀನ್ದ ಮಿತ್ ಡಬಲ್ ಕ್ಲಿಕ್ ಮನ್ಪೋಡು. ಓಕೆ, ಎಲ್ಲರೂ ಯಾರೆಲ್ಲ ಲೈಕ್ ಕೊಡಲಿಲ್ಲ ಅವರೆಲ್ಲ ಓಕೆ ಒಂದು ಲೈಕ್ ಬಂದಿದೆ, ಥ್ಯಾಂಕ್ ಯು ಸೋ ಮಚ್. ಆದರೆ ಯಾರು ಲೈವಲ್ಲಿ ಇದ್ದಾರೆ ಬಟ್ ಜಾಯ್ನ್ ಆಗಲಿಲ್ಲ, ಮೆಸೇಜ್ ಮಾಡಲಿಲ್ಲ. ಅದೇ ರೀತಿ ನೀವು ಅಷ್ಟೇ ಲೈಕ್ ಕೊಡಿ. ಲೈಕ್ ಕೊಡಬೇಕಿದ್ರೆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಆ್ಯಂಡ್ ಇವತ್ತು ನಿಮಗೆ ನಾನೊಂದು ಕ್ವೆಶನ್ ಕೇಳ್ತೇನೆ, ತುಂಬ ಈಸಿ ಆಗಿರುವಂಥದ್ದು, ಸಿಂಪಲ್ ಆಗಿರುವಂಥದ್ದು. ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಹಾಗೆಯೇ ನಿಮ್ಮ ಮನೇಲಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರಿಗೂ ಲಿಂಕ್ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಮನೇಲಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಹೇಳಿ ಲೈವಲ್ಲಿ ಜಾಯ್ನ್ ಆಗಲಿಕ್ಕೆ ಅಂತ. ತುಂಬ ಜನ ಜಾಯ್ನ್ ಆದರೆ ನನಗೂ ಮಾತಾಡಲಿಕ್ಕೆ ಪಟಪಟ ಅಂತ ಮಾತಾಡಲಿಕ್ಕೆ ಆಗ್ತದೆ. ಅದೇ ರೀತಿ ನಿಮ್ಮ ಮಾಡಿದಂತಹ ಮೆಸೇಜನ್ನು ಕೂಡ ಹೇಳಲಿಕ್ಕಾಗ್ತದೆ. ನೀವು ಮೆಸೇಜ್ ಮಾಡಿದ್ದನ್ನು ನಾನು ಓದಿ ಹೇಳ್ತೇನೆ. ಅದೇ ರೀತಿ ನಾನು ಕೇಳಿದ ಕ್ವೆಶನ್ಗೆ ಕೂಡ ಅಷ್ಟೇ, ಯಾರು ಫಸ್ಟ್ ಆನ್ಸರ್ ಮಾಡ್ತೀರಾ ಅವರೇ ವಿನ್ನರ್. ಓಕೆನಾ? ಇವತ್ತಿನ ಲೈವಲ್ಲಿ ಫಸ್ಟ್ ಆನ್ಸರ್, ರೈಟ್ ಆನ್ಸರ್ ಯಾರು ಕೊಡ್ತಾರೆ ಅವರೇ ವಿನ್ನರ್ ಅಂತ ನಾನು ಹೇಳ್ತೇನೆ. ಓಕೆ, ತಡ ಮಾಡೋದು ಬೇಡ. ಇವಾಗ ಲೈವ್ ಸ್ಟಾರ್ಟ್ ಆಗಿದೆ, ಪಟಪಟ ಅಂತ ಮೆಸೇಜ್ ಮಾಡಿ. ಅದೇ ರೀತಿ ನಿಮಗೆ ಏನಾದರೂ ಹೇಳಲಿಕ್ಕಿದ್ರೆ ನನ್ನ ಜೊತೆ ಹಂಚ್ಕೊಳ್ಳಿ, ನಾನು ಕೂಡ ಅಷ್ಟೇ ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಓಕೆ, ಇವಾಗ ಯಾರೂ ತೆರೆಮರೆಯಲ್ಲಿ ಲೈವನ್ನು ನೋಡೋದಲ್ಲ, ನಮ್ಮ ಲೈವ್ ಕ್ಷೇತ್ರಕ್ಕೆ ಬಂದು ಮೆಸೇಜ್ ಮಾಡಿ. ಅದೇ ರೀತಿ ನಾನು ಕೇಳಿದಂತಹ ಕ್ವೆಶನ್ಗೆ ಆದಷ್ಟು ಬೇಗ ಆನ್ಸರ್ ಮಾಡಬೇಕು. ಓಕೆ, ಅದು
ಓಕೆ, ಯಾರೊಬ್ರು ಲೈವಲ್ಲಿ ಜಾಯ್ನ್ ಆದರೂ ಅದೇ ತಕ್ಷಣದಲ್ಲಿ ಲೈಕ್ ಕೊಟ್ಟರು, ಯಾಕೋ ಹೊರಗಡೆ ಹೋದರು ಲೈವಿಂದ. ಯಾಕಂದರೆ ಇಲ್ಲಿ ಆನ್ ಮಾಡಿದ್ದು ನನಗೆ ಗೊತ್ತಾಗಿಲ್ಲ, ಇವರು ಆನ್ ಮಾಡಿ ಇಟ್ಟಾಗಿದೆ, ಬಟ್ ನಾನು ನೋಡಿರಲಿಲ್ಲ. ಸೊ ನೀವು ಏನೋ ಸ್ಕ್ರೀನ್ ಮೇಲೆ ಏನೋ ಇಷ್ಟೇ ವಾಸ್ ಕಾಣ್ತಾ ಉಂಟು ಅಂತ ಹೇಳಿ ಮಾತಾಡೋದು ಕೇಳೋದಿಲ್ಲ ಅಂಥೇಳಿ ಹೊರಗಡೆ ಹೋಗಿರಬಹುದು. ಯಾರು ಹೊರಗಡೆ ಹೋದ್ರ ಅವರೇ ನಮ್ಮ ಕ್ಷೇತ್ರಕ್ಕೆ ಬನ್ನಿ, ಲೈವಲ್ಲಿ ಜಾಯ್ನ್ ಆಗಿ. ಓಕೆ, ಇದು ನಮ್ಮ ಮನೆ, ನಮ್ಮ ಲೈವ್ ಅನ್ನೋದು ನಮ್ಮ ಮನೆ. ನಮ್ಮ ಮನೆಗೆ ಎಲ್ಲರೂ ಬನ್ನಿ ಅತಿಥಿಯಾಗಿ. ನೀವು ಮಾಡಿರುವಂತಹ ಮೆಸೇಜನ್ನು ನಾನು ಪಟ ಅಂತ ಓದ್ತಾ ಹೋಗ್ತೇನೆ. ಅದೇ ರೀತಿ ನಿಮ್ಗೇನಾದರೂ ಹೇಳಬೇಕಿದ್ರೆ ಹೇಳಿ. ಅದೇ ರೀತಿ ನಮ್ಮ ಚಾನಲನ್ನು ಎಲ್ಲರೂ ನೋಡ್ತಾ ಇದ್ದೀರಾ. ಅದೇ ರೀತಿ ಲೈವ್ ಇದೇ ಟೈಮಿಗೆ ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಈ ಟೈಮಲ್ಲಿ ಏನು ಬ್ಯುಸಿ ಇದ್ದರೂ ಅದನ್ನು ಸೈಡಲ್ಲಿ ಇಟ್ಟು ನೀವು ನಮ್ಮ ಲೈವಲ್ಲಿ ಜಾಯ್ನ್ ಆಗಬೇಕು, ಓಕೆನಾ. ಆ್ಯಂಡ್ ಇವಾಗ ನಾನು ನಿಮಗೆ ಕ್ವೆಶನ್ ಕೇಳ್ತೇನೆ. ಏನಂದರೆ, ಜಸ್ಟ್ ಯಾರು ಲೈವಲ್ಲಿ ಕಾಣಿಸ್ತಿಲ್ಲಲ್ಲ? ಓಕೆ, ವೆಲ್ಕಮ್ ಟು ಲೈವ್. ಯಾರದು ಲೈವಲ್ಲಿ ಇದ್ದೀರಿ? ಲೈವಲ್ಲಿ ಜಾಯ್ನ್ ಆಗಿ ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ. ಇಲ್ಲಾಂದರೆ ನೀವು ಯಾರು ಅನ್ನೋದ ಗೊತ್ತಾಗೋದಿಲ್ಲ. ನಿಮ್ಮ ಮೆಸೇಜ್ ಮಾಡಿದ ತಕ್ಷಣ ನೀವು ಯಾರು ಅನ್ನೋದನ್ನು ನಾನು ಓದಿ ಹೇಳ್ತೇನೆ. ದಯವಿಟ್ಟು ಅಲ್ಲೇ ಹೊರಗಡೆ, ಅಂದರೆ ಲೈವಲ್ಲಿ ಮೆಸೇಜ್ ಮಾಡದೆ ಅಲ್ಲೇ ಲೈವ್ ನೋಡ್ತಿರೋದಲ್ಲ. ದಯವಿಟ್ಟು ಮಾತಾಡಿ, ನೀವು ಮಾತಾಡಿ, ನಾನು ಮಾತಾಡ್ತೇನೆ ಅಷ್ಟೇ. ಎಲ್ರಿಗೂ ಲಿಂಕ್ ಶೇರ್ ಮಾಡಿ, ಎಲ್ಲರೂ ಜಾಯ್ನ್ ಆಗಲಿ. ಓಕೆ, ಇವಾಗ ತುಂಬ ಜನ ಜಾಯ್ನ್ ಆದ ತಕ್ಷಣ ನಾನು ಏನು ಕ್ವೆಶನ್ ಅಂತ ಕೇಳ್ತೇನೆ. ತುಂಬ ಸಿಂಪಲ್ ಆಗಿರುವಂಥದ್ದು. ಏನಾಗಿ ಶಿಕೆ ಆಗ್ತದೆ. ಹಲೋ, ಯಾರು ಸರ್? ಯಾರು ಮೇಡಮ್ ಅದು? ಅಲ್ಲಿ ಯಾರು ನೋಡ್ತಾ ಇದ್ದೀರಿ ಲೈವ್? ಬನ್ನಿ, ದಯವಿಟ್ಟು ಜಾಯ್ನ್ ಆಗಿ. ಅಲ್ಲ, ಯಾರದು? ಎಲ್ಲಿಂದ? ಯಾವ ಊರು? ಯಾರು ನೋಡ್ತಿರೋದು? ನಮ್ಮ ಲೈವ್ಗೆ ಜಾಯ್ನ್ ಆದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಓಕೆ, ಇಬ್ಬರು ಲೈವಲ್ಲಿ ಜಾಯ್ನ್ ಆದರೂ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೆಸೇಜ್ ಮಾಡಿ, ದಯವಿಟ್ಟು ಮೆಸೇಜ್ ಮಾಡಿ. ಓಕೆ, ನಾನು ಇವಾಗ ಕ್ವೆಶನ್ ಕೇಳ್ತೇನೆ. ಯಾಕಂದರೆ ಇಬ್ಬರು ಈಗ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಯಾರದು ಲೈಕ್ ಕೊಡಲಿಲ್ಲ, ನೀವು ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಇಲ್ಲ, ನಾನು ಕ್ವೆಶನ್ ಕೇಳ್ತೇನೆ, ಆವಾಗ ಆನ್ಸರ್ ಅದು ಬರ್ತದಲ್ಲ, ನೋಡುವ. ಓಕೆ, ಪ್ರೇಮಲತಾ ಅವರು ಹಾಯ್ ಅಮಿತಾ ಅಂತ ಹೇಳ್ತಿದ್ದಾರೆ. ಹಾಯ್ ಲತಕ್ಕ, ಗೊತ್ತಾಯಿತು ಲತಕ್ಕ ಅಲ್ವಾ? ಲತಕ್ಕ, ಇವತ್ತು ನೀವು ನಮ್ಮ ಲೈವಿಗೆ ಜಾಯ್ನ್ ಆದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ನಿಮಗೆ ತುಂಬ ಅಲ್ಲಿ ಏನೋ ಪ್ರೋಗ್ರಾಮ್ ಎಲ್ಲ ಇತ್ತಂತೆ ಅಲ್ವಾ, ಆರ್ಕೆಸ್ಟ್ರಾ ಎಲ್ಲ ಇತ್ತಂತೆ. ನಿಮ್ಮ ತಂಗಿಯ ಮಗಳಲ್ಲ, ಸುವಿನ್ಯಾಚಾರ್ಯ, ಇವರು ಒಂದು ಫೇಮಸ್ ಸಿಂಗರ್ ಅಲ್ವಾ. ಓಕೆ, ನಮಗೆ ನೋಡಲಿಕ್ಕೆ ಬರಲಿಕ್ಕೆ ಆಗಲಿಲ್ಲ ಲತಾಕ. ನೀವು ನಮ್ಮನ್ನು ಕರೆದಿದ್ರಿ, ಬಟ್ ನಮಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಸ್ಟೇಟಸಲ್ಲಿ ಸ್ವಲ್ಪ ನೋಡಿದೆವು ಸುವಿನ್ಯಾನದ್ದು ಸಾಂಗ್ಸ್ ಎಲ್ಲ. ಅವರನ್ನು ಹೇಳಬೇಕು ಅಂತಲೇ ಇಲ್ಲ, ಅವರು ಅಂತೂ. ಲತಕ್ಕ, ಲೈವಲ್ಲಿ ಇದ್ದೀರಾ? ಓಕೆ, ಊಟ ಮಾಡಿದ್ರಾ? ಇಷ್ಟು ಬೇಗ ಊಟ ಮಾಡಲಿಕ್ಕಿಲ್ಲ ಅಲ್ಲ ನೀವು? ಏನು ಮಾಡ್ತಿದ್ದೀರಿ ಇವಾಗ? ಟಿ ವಿ ನೋಡ್ತಾ ಇದ್ದೀರಾ? ಸೀರಿಯಲ್ ಆಗ್ತಾ ಉಂಟಾ ನಿಮ್ಮದು? ಓಕೆ ಲತಕ್ಕ, ಇವಾಗ ನೀವೇ ಫಸ್ಟ್ ನಮಗೆ ಮೆಸೇಜ್ ಮಾಡಿದ್ರಿ, ಅದೇ ರೀತಿ ಲೈಕ್ ಕೊಟ್ರಾ? ಓಕೆ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಲತಕ್ಕ. ಓಕೆ, ಏನು ಸ್ಪೆಷಲ್ ಮಾಡಿದ್ರಿ ಇವತ್ತು ಲತಕ್ಕ ಅವರು? ಓಕೆ, ನಾನೊಂದು ಕ್ವೆಶನ್ ಕೇಳ್ತೇನೆ ಅಂತ ಆಗದಿಂದ ಹೇಳ್ತಾನೆ ಇದ್ದೇನೆ. ಯಾಕಂದರೆ ಇಬ್ಬರು ಬರ್ತಾರೆ ಹೋಗ್ತಾರೆ, ಅದಕ್ಕೆ ನೋಡ್ತಾ ಇದ್ದೇನೆ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದಾರೆ ಅಂತ. ಸಿಪ್ಪೆ ತೆಗೆದ ತಕ್ಷಣ ಹೆಸರು ಬದಲಾವಣೆ ಆಗುವಂತಹ ವಸ್ತು ಯಾವುದು? ಇನ್ನೊಂದು ಸಲ ಹೇಳ್ತೇನೆ. ಸಿಪ್ಪೆ ತೆಗೆದ ತಕ್ಷಣ, ಅಂದರೆ ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಗುವಂತಹ ವಸ್ತು ಯಾವುದು? ಅರ್ಥ ಆಯ್ತಾ? ಓಕೆ, ಲತಕ್ಕ ಹೇಳ್ತಾ ಇದ್ದಾರೆ ಟಿ ವಿ ಆ್ಯಂಡ್ ಬತ್ತಿ. ಇದು ದೇವರ ಬತ್ತಿ ಅಲ್ಲ, ದೇವರಿಗೆ ಇಡುವ, ದೀಪಕ್ಕಿಡುವ ಬತ್ತಿ ಮಾಡ್ತಾ ಇದ್ದೀರಾ? ಓಕೆ ಲತಕ್ಕ, ಇವಾಗ ನಮ್ಮ ಲೈವಲ್ಲಿ ಜಾಯಿನ್ ಆಗಿದ್ದಾರೆ ದಿವ್ಯಾ ಆಚಾರ್ಯ ಇವರು. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರೇ. ಓಕೆ, ಅದೇ ರೀತಿ ದಿವ್ಯಾ ಅವ್ರದ್ದು ಊಟ ಆಯಿತಾ? ದಿವ್ಯಾ ಅವರು ಆನ್ಸರ್ ಮಾಡಿದ್ದಾರೆ ಬಾಳೆಕಾಯಿ ಅಂತ. ಬಾಳೆಕಾಯ? ದಿವ್ಯಾ ಅವರೇ, ಅರ್ಥ ಆಗಲಿಲ್ಲ. ಬಾಳೆಕಾಯಿ ಸಿಪ್ಪೆ ತೆಗೆಯುವ ಮುಂಚೆ ಕೂಡ ಅದು ಬಾಳೆಕಾಯಿ ಆಗಿರ್ತದಲ್ಲ, ಸಿಪ್ಪೆ ತೆಗೆದ ಮೇಲೂ ಅದು ಬಾಳೆಕಾಯಿ ಅಂತ ಆಗ್ತದೆ ಅಲ್ವಾ?
ಇದೇನಂದ್ರೆ ಸಿಪ್ಪೆ ತೆಗೆಯುವ ಮುಂಚೆ ಒಂದು ಹೆಸರು ಇರ್ತದೆ ಅದಕ್ಕೆ, ಅದೇ ರೀತಿ ಸಿಪ್ಪೆ ತೆಗೆದ ಮೇಲೆ ಅದರ ಹೆಸರು ಬದಲಾಗ್ತದೆ. ಓಕೆ, ವೆಲ್ಕಮ್ ಟು ಲೈವ್. ಇವಾಗ ಮೂವರು ಜಾಯ್ನ್ ಆಗಿದ್ದಾರೆ. ಓಕೆ, ದಿವ್ಯಾ ಅವರು ಹೇಳ್ತಾ ಇದ್ದಾರೆ ಬಣ್ಣ ಬದಲಾಗ್ತದೆ ಅಲ್ವಾ? ಸಾರಿ, ಬಣ್ಣ ಬದಲಾಗುದಲ್ಲ ದಿವ್ಯಾ ಅವರೇ, ಹೆಸರು ಬದಲಾಗ್ತದೆ. ಆ ಒಂದು ವಸ್ತು ಇದ್ದು ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಗ್ತದೆ ಅಂತ ಹೇಳಿದ್ದು. ಓಕೆ, ಎಂತ ಏನು ಸ್ಪೆಷಲ್ ಮಾಡಿದ್ರಿ ಇವತ್ತು ನೀವೆಲ್ಲ? ಓಕೆ, ಇವರು ಲತಕ್ಕ ಟಿವಿ ಮತ್ತೆ ಅದರ ಜೊತೆಗೆ ದೀಪಕ್ಕೆ ಇಡುವಂತಹ ಒಂದು ದೇವರಿಗೆ ದೀಪ ಹಚ್ಚಬೇಕಿದ್ರೆ ಬತ್ತಿ ಬೇಕಲ್ವಾ, ಅದನ್ನು ಕೂಡ ಅವರು ಮಾಡ್ತಾ ಇದ್ದಾರಂತೆ. ಅದರ ಜೊತೆಗೆ ನಮ್ಮ ಲೈವ್ ನೋಡ್ತಿದ್ದಾರೆ ನೋಡಿ, 3 ಕೆಲಸ ಮಾಡ್ತಿದ್ದಾರೆ ನೋಡಿ ಅವರು ಅಲ್ವಾ? ಓಕೆ, ದಿವ್ಯಾ ಅವರು ನಗ್ತಿದ್ದಾರೆ. ಏನಂದರೆ ಬಣ್ಣ ಬದಲಾಗ್ತದಲ್ಲ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಇಲ್ಲ ದಿವ್ಯಾ ಅವರೇ, ಹೆಸರು ಬದಲಾಗ್ತದೆ. ಯೋಚನೆ ಮಾಡಿ ಆನ್ಸರ್ ಮಾಡಿ, ಓಕೆನಾ? ಓಕೆ, ಲತಕ್ಕೆ ಎಲ್ಲಿ ಹೋದ್ರು? ದಿವ್ಯಾ, ನಿಮ್ಮದು ಊಟ ಆಯ್ತಾ? ಅದೇ ರೀತಿ ದಿವ್ಯಾ, ಅಲ್ಲಿ ರಮೇಶ್ ಇಲ್ವಾ? ಅವರಲ್ಲಿ ಕೂಡ ಹೇಳು, ರಮೇಶ್ ಇಲ್ವಾ? ಅವರಲ್ಲಿ ಕೂಡ ಹೇಳಾಯ್ತಾ? ನಮ್ಮ ಲೈವಲ್ಲಿ ಜಾಯ್ನ್ ಆಗಲಿ, ಅದೇ ರೀತಿ ಮೆಸೇಜ್ ಮಾಡಲಿ. ಅವರಿಗೆ ಆನ್ಸರ್ ಏನಾದರೂ ಗೊತ್ತಿದೆಯಾ ಅಂತ ನೋಡುವ. ಓಕೆ, ದಿವ್ಯಾ ಹೇಳ್ತಿದ್ದಾರೆ ಇನ್ನೊಮ್ಮೆ ರಿಪೀಟ್ ಮಾಡಿ ಕ್ವೆಶನ್ ಅಂತ. ಓಕೆ, ಇನ್ನೊಂದ್ಸಲ ದಿವ್ಯಾ ಅವರೇ, ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ. ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಗುವಂತಹ ವಸ್ತು ಯಾವುದು? ಅರ್ಥ ಆಯ್ತಾ? ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಗುವಂತಹ ವಸ್ತು ಯಾವುದು ಅಂತ. ಓಕೆ, ಪ್ರೇಮಲತಕ್ಕ ಹೇಳ್ತಾ ಇದ್ದಾರೆ ಇಲ್ಲ ಅಂತ, ಊಟ ಆಗಿಲ್ಲ ಅಲ್ವಾ? ಓಕೆ, ಏನು ಸ್ಪೆಷಲ್ ಮಾಡಿದ್ರಿ ಮಧ್ಯಾಹ್ನ ಲತಕ್ಕ ಅವರೇ? ಏನು ಸ್ಪೆಷಲ್ ಮಾಡಿದ್ರಿ? ಅದೇ ರೀತಿ ಆಯ್ತಾ, ಪ್ರೋಗ್ರಾಮ್ ಎಲ್ಲ ಮುಗೀತಾ ಲತಕ್ಕ? ಎಂಥ ಪ್ರೋಗ್ರಾಮ್ ಅದು? ಯಾವ ಲೆಕ್ಕದಲ್ಲಿ ನಿನ್ನೆ ಮೊನ್ನೆಲ್ಲ ಆರ್ಕೆಸ್ಟ್ರಾ ಇದ್ದದ್ದು? ಏನು ಲತಕ್ಕ? ಓಕೆ, ಎಲ್ಲಿ ಹೋದ್ರು? ಇವಾಗ ಇಬ್ರು ಲೈವಲ್ಲಿ ಇದ್ದಾರೆ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಡಬಲ್ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ, ಓಕೆನಾ? ಅದೇ ರೀತಿ ಯಾರಿಗೆಲ್ಲ ನನ್ನ ಕ್ವೆಶನ್ ಕೇಳಲಿಲ್ಲ ಇನ್ನೊಂದ್ಸಲ ನಾನು ಹೇಳ್ತೇನೆ, ಯಾಕಂದರೆ ಲೇಟಾಗಿ ಜಾಯ್ನ್ ಆದವರಿಗೆ ಇನ್ನೊಂದ್ಸಲ ನಾನು ಹೇಳ್ತೇನೆ. ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಗುವಂತಹ ವಸ್ತು ಯಾವುದು ಅಂತ, ಇದಕ್ಕೆ ಪಟ ಅಂತ ಆನ್ಸರ್ ಮಾಡಿ. ಅದೇ ರೀತಿ ಎಲ್ರಿಗೂ ಲಿಂಕ್ ಶೇರ್ ಮಾಡಿ, ಎಲ್ಲರೂ ಜಾಯ್ನ್ ಆಗಬೇಕು, ಓಕೆನಾ? ದಿವ್ಯಾ ಅವರು ಹೇಳ್ತಿದ್ದಾರೆ ಕ್ಲೂ ಕೊಡಲ್ವಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕ್ಲೂ ನಿಮಗೆ ಕೊಡಬೇಕಾ? ಕ್ಲೂ ಕೊಡಬೇಕಿದ್ರೆ ಎಂತಂತ ಹೇಳೋದಲ್ಲ, ಕ್ಲೂ ಕೊಟ್ಟರೆ ಅದಾಗೋದಿಲ್ಲ, ತುಂಬ ಜನ ನಮಗೆ ಮೆಸೇಜ್ ಮಾಡಬೇಕು. ಓಕೆ, ಲತಕ್ಕ ಹೇಳ್ತಾ ಇದ್ದಾರೆ ಬಂಡಿ ಉತ್ಸವ. ಎಲ್ಲಿ ಲತಕ್ಕದು ಬಂಡಿ ಉತ್ಸವ ಇದ್ದದ್ದು? ಓಕೆ, ಲತಕ್ಕ ಏನು ನಾನು ಕೇಳಿದ ಕ್ವೆಶನ್ಗೆ ನೀವು ಆನ್ಸರ್ ಮಾಡಲಿಲ್ಲಲ್ಲ ಲತಕ್ಕ? ನೀವು ಕೂಡ ಆನ್ಸರ್ ಮಾಡಿ ಏನು ಅಂತ. ಓ ಮೈ ಗಾಡ್, ಎಂತ ಆಯಿತು? ಸೆಕೆಂಡ್ ಪಾರ್ಟ್ ಆಯಿತಾ? ಓಕೆ, ದಿವ್ಯಾ ಅವರು ನಗ್ತಿದ್ದಾರೆ. ಯಾಕೆ ದಿವ್ಯಾ ಅವರೇ ನಗ್ತಿದ್ದೀರಿ? ಓಕೆ, ಇವಾಗ ನಮ್ಮ ಲೈವಲ್ಲಿ 4 ಜನ ಜಾಯ್ನ್ ಆಗಿದ್ದಾರೆ. ದಯವಿಟ್ಟು ನಮಗೆ ಲೈಕ್ ಕೊಡಿ. ಲೈಕ್ ಕೊಡಬೇಕಿದ್ರೆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದೇ ರೀತಿ ಇವಾಗ ಲೇಟಾಗಿ ಜಾಯ್ನ್ ಆದವರಿಗೆ ನಾನು ಆಗದಿಂದ ಒಂದು ಕ್ವೆಶನ್ ಕೇಳಿದ್ದೇನೆ, ಇವಾಗ ನಿಮಗೋಸ್ಕರ ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ. ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಗುವಂತಹ ವಸ್ತು ಯಾವುದು ಅಂತ ಬೇಗ 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 ಆನ್ಸರ್ ಮಾಡಿ. ಅದೇ ರೀತಿ ಎಲ್ಲರೂ ಲೈವಲ್ಲಿ ಜಾಯ್ನ್ ಆಗಿ, ದಯವಿಟ್ಟು ಏನೇ ಬ್ಯುಸಿ ಇದ್ದರೂ ತೊಂದರೆ ಇಲ್ಲ, ಅದನ್ನು ಸೈಡಲ್ಲಿ ಇಡಿ. ನಮ್ಮ ಲೈವ್ ಇನ್ನೂ ಸಾಧಾರಣ ಇನ್ನೊಂದು 30-35 ನಿಮಿಷ ಮಾತ್ರ ಲೈವ್ ಇರ್ತದೆ. ಅಷ್ಟೊತ್ತಿಗೆ ನೀವು ನನ್ನ ಜೊತೆ ಮಾತಾಡ್ತಾ ಇರಬೇಕು. ನೀವು ಮೆಸೇಜ್ ಮಾಡಿದರೆ ಮಾತ್ರ ನನಗೂ ಮಾತಾಡ್ಲಿಕ್ಕೆ ಆಗೋದು. ನಿಮ್ಮ ಜೊತೆ ನಾನು ಮಾತಾಡ್ತೇನೆ, ನನ್ನ ಜೊತೆ ನೀವು ಮಾತಾಡಿ. ದಯವಿಟ್ಟು ಹೊರಗಡೆ ಹೋಗಬೇಡಿ ಲೈವಿಂದ. ಅದೇ ರೀತಿ ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ನಮ್ಮ ಲೈವಲ್ಲಿ ಜಾಯ್ನ್ ಆಗಬೇಕು. ಲತಕ್ಕ, ಎಷ್ಟು ಕಟ್ಟು ಬತ್ತಿ ಮಾಡಿದ್ರಿ ಇವಾಗ? ಲತಕ್ಕ, ಎಷ್ಟು ಕಟ್ಟು ಬತ್ತಿ ಮಾಡಿದ್ರಿ ಲತಕ್ಕ? ದೇವರಿಗೆ ದೀಪ ಹಚ್ಚುವಂಥದ್ದು ನೋಡಿ, ಒಳ್ಳೆಯದು ಕೆಲಸ. ಯಾಕಂದರೆ ಅಂದರೆ ಅದು ಎಲ್ಲರೂ ಮಾಡಲಿಕ್ಕೆ ಆಗಲ್ಲ, ಅದಷ್ಟೇ ಕಷ್ಟ ಉಂಟಲ್ಲ. ಲತಕ್ಕ, ಅದು ಹೇಗೆ ಮಾಡೋದು? ಬತ್ತಿ ಮಾಡಬೇಕಿದ್ರೆ ಎಂತೆಲ್ಲ ಅದಕ್ಕೆ ಬೇಕು?
ಅಂದರೆ ನಾವು ಸುಮ್ಮನೆ ಗೊತ್ತಿಲ್ಲದೆ ಮಾಡಲಿಕ್ಕೂ ಸರಿ ಆಗೋದಿಲ್ಲ, ಲೂಸ್ ಲೂಸ್ ಆಗ್ತದಲ್ಲ ಬತ್ತಿ. ಅದೇ ಹೇಗೆಲ್ಲ ತಕ್ಕದು ಟೈಟಾಗಿ ಬರ್ತದಲ್ಲ ಬತ್ತಿ ಕಟ್ಟಲ್ಲಿ ನೋಡುವಾಗ, ಅದನ್ನು ನಾವು ದೀಪಕ್ಕೆ ಇಡುವಾಗ ಅದನ್ನು ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಗಟ್ಟಿಯಾಗಿರ್ತದೆ. ಅದಕ್ಕೆ ಏನಾದರೂ ಪೌಡರ್ ಹಾಕ್ಲಿಕ್ಕೆ ಉಂಟಾ ಕೈಗೆ? ಓಕೆ ಲತಕ್ಕ, ನೀವು ಕೂಡ ಆನ್ಸರ್ ಮಾಡಿ ನಾನು ಕೇಳಿದ ಕ್ವೆಶನ್ಗೆ. ಓಕೆ, ಇವತ್ತಿನ ಲೈವಲ್ಲಿ ನಾನು ಎಲ್ರಿಗೂ ಒಂದು ಕ್ವೆಶನ್ ಕೇಳಿದ್ದೇನೆ, ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ. ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಗುವಂತಹ ವಸ್ತು ಯಾವುದು ಅಂತ. ದಿವ್ಯ ಅವ್ರು ಎಲ್ಲಿ ಹೋದ್ರು? ರಮೇಶ್ ಅಲ್ಲಿ ಹೇಳ್ತಾ ಇದ್ದೀರಾ? ರಮೇಶ್ ಅವರು ಮೆಸೇಜ್ ಮಾಡಬೇಕು ಅಂತ. ಅದೇ ರೀತಿ ಇವತ್ತು ರಮೇಶ್ ಅವರು ಬರಲಿಲ್ಲ ಕಾಣಬೇಕಲ್ವಾ ದಿವ್ಯಾ? ಓಕೆ, ಇವತ್ತು ಇವರು ಲತಕ್ಕ ಫಸ್ಟಿಗೆ ಜಾಯ್ನ್ ಆದರು, ಆಮೇಲೆ ಸೆಕೆಂಡ್ ದಿವ್ಯಾ ಜಾಯ್ನ್ ಆದರು. ಓಕೆ, ದಿವ್ಯಾ ಅವರು ಹೇಳ್ತಿದ್ದಾರೆ ರಮೇಶ್ ಯಾರು ಅಂತ. ಯಾಕೆ ಗೊತ್ತಿಲ್ವಾ? ದಿವ್ಯಾ ರಮೇಶ್ ಅಂದರೆ ನೀವೆಲ್ಲ ದಿವ್ಯಾ. ಓಕೆ, ಇವರು ಲತಕ್ಕ ಹೇಳ್ತಾ ಇದ್ದಾರೆ ಈಗ ಮಾಡಿಲ್ಲ, ಈಗ ನಿನ್ನ ಜೊತೆ ಚಾಟ್ ಮಾಡ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ಓಕೆ ಲತಕ್ಕ, ಅದರ ಜೊತೆಗೆ ನೀವು ಬತ್ತಿ ಕೂಡ ಮಾಡಿ. ಸೀರಿಯಲ್ ಕಡೆ ಈಗ ಗಮನ ಬೇಡ, ಯಾಕಂದರೆ ಎರಡು ದೋಣಿಯಲ್ಲಿ ಕಾಲಿಡಬಾರ್ದಂತೆ. ಬತ್ತಿ ಮಾಡಿಕೊಂಡು ಚಾಟ್ ಮಾಡ್ಬೋದು, ಮೆಸೇಜ್ ಮಾಡಿ ಮಾತಾಡ್ಬೋದು. ಓಕೆ, ದಿವ್ಯಾ ಅವರೇ ಹೇಳ್ತಿದ್ದಾರೆ ರಮೇಶ್ ಅಂದರೆ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಓಹೋ ಹೌದಾ? ಹಾಗೆ ಹೇಳಿದರೆ ಈಗ ರಮೇಶ್ ನಿನಗೆ ಬಂದು ಇದು ಜೋರು ಮಾಡುವಾರ ಆಯ್ತಾ? ಯಾಕಂದರೆ ರಮೇಶ್ ಯಾರು ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳುವಾರು ನೋಡುವ. ಎಂತ ಕಡೆಗೋಳಿ ರಮೇಶರಿಲ್ವ ಅಲ್ಲಿ? ಇದ್ದಾರೆ, ನಗ್ತಿದ್ದಾರೇನ? ಬೇಗ ಬಂದಿದ್ದಾರಲ್ಲ, ಲೇಟ್ ಇನ್ನು ಬರ್ಬೇಕಷ್ಟೇ ಅಲ್ವಾ ದಿವ್ಯಾ? ಸುಳ್ಳು ಹೇಳುದು ನೋಡು, ರಮೇಶ್ ಯಾರು ಅಂತ ಗೊತ್ತಿಲ್ಲ ಅಂತ. ಈಗ ರಮೇಶಿಗೆ ಗೊತ್ತಾದರೆ ಖಂಡಿತ ಮಾತಾಡಲಿಕ್ಕಿಲ್ಲ ನೋಡು. ಓಕೆ, ಅದೇ ರೀತಿ ಲತಕ್ಕ ಎಂತ ಮಾಡ್ತಿದ್ದಾರೆ? ಹಲ್ಲು ಬಿಡ್ತಿದ್ದಾರೆ ಲತಕ್ಕ ಅವ್ರು. ಬತ್ತಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಅಂತ ಅನ್ಸುತ್ತೆ ಅಲ್ವಾ? ಓಕೆ, ದಿವ್ಯಾ ಅವರು ಹೇಳ್ತಿದ್ದಾರೆ ಅಯ್ಯೋ ದೇವ ನನ್ನ ಗಂಡನ. ಹಾ ರಮೇಶ್ ನಿನ್ನ ಗಂಡನೇ, ಮತ್ಯಾರು ನಿಂಗೆ ಗೊತ್ತಿಲ್ವಾ? ಓಕೆ, ನಿನ್ನ ಗಂಡನಲ್ಲಿ ಹೇಳು ಮೆಸೇಜ್ ಮಾಡಲಿಕ್ಕೆ. ಅದೇ ರೀತಿ ನಾನು ಕೇಳಿದ ಕ್ವೆಶನಿಗೆ ಲತಕ್ಕ ಆನ್ಸರ್ ಮಾಡಲಿಲ್ಲ. ದಿವ್ಯಾ ಮಾಡ್ತಾರೆ. ಇಲ್ಲ 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 ಇಲ್ಲ, ಇದು ನಮ್ಮ ದಿವ್ಯ. ಇಲ್ಲ ದಿವ್ಯ ಇದು ಅಲ್ಲ. ದಿವ್ಯಾ ಹೌದು, ದಿವ್ಯ ರಮೇಶ್ ಅಲ್ವನಾ? ರಮೇಶ್ ದಿವ್ಯ ಅಲ್ವಾ ಇದು? ಹೌದು, ರಮೇಶ್ ದಿವ್ಯ, ಮತ್ತು ಯಾರೂ ಅಲ್ಲ. ಯಾಕಂದರೆ ದಿವ್ಯ ಅಂತ ಗೊತ್ತಾಗೋದು ಹೇಗೆ ಗೊತ್ತಾ ನನಗೆ? ಅವಳದೊಂದೊಂದು ಆನ್ಸರ್ ಆ ಥರ ಇರ್ತದೆ, ಅದು ನಮ್ಮ ದಿವ್ಯವೇ ಅಂತ ನನಗೆ ಗೊತ್ತುಂಟು. ಓಕೆ, ನಾನು ಬೋಂದೇಲ್ ದಿವ್ಯಾ ಅಂತ ಹೇಳ್ತಾ ಇದ್ದಾಳೆ. ಇಲ್ಲ, ನನಗೆ ಗೊತ್ತು ಇದು ಕಡೆಗೋಳಿ ದಿವ್ಯ ರಮೇಶ್ ದಿವ್ಯ ಅಲ್ವಾ? ಸುಜ್ಞಾನ ಏನು ಮಾಡ್ತಿದ್ದಾನೆ ದಿವ್ಯಾ? ಓಕೆ ಲತಕ್ಕ, ನಿಮ್ಮ ಜೊತೆನೂ ನಾನು ಮಾತಾಡ್ತೇನೆ, ನೀವು ಮೆಸೇಜ್ ಮಾಡಿ. ಲತಕ್ಕ ಯಾಕೆ ಆನ್ಸರ್ ಮಾಡಲಿಲ್ಲ? ಲತಕ್ಕ ಆನ್ಸರ್ ಮಾಡಿ ನಾನು ಕೇಳಿದ ಕ್ವೆಶನ್ಗೆ. ಓಕೆ, ನಮ್ಮ ಲೈವಲ್ಲಿ 3 ಇದ್ದಾರೆ, 2 ಮಾತ್ರ ಮೆಸೇಜ್ ಮಾಡ್ತಿದ್ದಾರೆ, ಯಾರನ್ನೋದು ಗೊತ್ತಾಗ್ತಾ ಇಲ್ಲ. ಎಂತೆಂತ ಮಾಡಬೇಡಿ, ಬ್ಯಾಕ್ ಹೋಗಿ. ಓಕೆ, ದಿವ್ಯಾ ಹೇಳ್ತಾ ಇದ್ದಾಳೆ ಅಯ್ಯೋ ದೇವ ಫೋಟೋ ಕಳಿಸ್ಬೇಕಾ ಅಂತ. ಫೋಟೋ ಕಳಿಸಿದ್ರೆ ಇದಕ್ಕೆ ಬರೋದಿಲ್ಲ, ಇದಕ್ಕೆ ಬರೋದು ಮೆಸೇಜ್ ಮಾತ್ರ ಆಯಿತಾ? ನನಗೆ ಗೊತ್ತು, ಹೌದಲ್ವಾ? ಇದು ನೋಡಿ, ನಾನು ಹೇಳ್ತಾ ಇದ್ದೇನೆ, ಬಟ್ ಯಾರು ಕರೆಕ್ಟಾಗಿ ಹೇಳಿ. ಹೌದು, ಹೆಸರು ಒಬ್ಬರ ಹಾಗೆ ಇನ್ನೊಬ್ಬರ ಹೆಸರು ಇರ್ತದೆ. ಅದೇ ರೀತಿ ಇದು ಯಾವ ದಿವ್ಯ ಇಲ್ಲಾಂದ್ರೂ ಗೊತ್ತಾಗ್ತಿಲ್ಲ ನನಗೆ. ಕರೆಕ್ಟಾ ದಿವ್ಯಾ? ಓಕೆ, ಲತಕ್ಕ ಹೇಳ್ತಾ ಇದ್ದಾರೆ ಆನ್ಸರ್ ಗೊತ್ತಿಲ್ಲ. ಸಾರಿ, ಗೊತ್ತಿಲ್ಲದಿದ್ರು ತೊಂದರೆ ಇಲ್ಲ ಲತಕ್ಕ, ನೀವು ಒಂದು ಯೋಚಿಸಿ ಒಂದು ಏನಾದರೂ ಒಂದು ಉತ್ತರ ಕೊಡಿ, ಓಕೆನಾ? ಓಕೆ, ದಿವ್ಯಾ ಅವರು ಹೇಳ್ತಾ ಇದ್ದಾರೆ ನಾನು ದಿವ್ಯಾ ಚಂದ್ರಶೇಖರ್. ಓ ಮೈ ಗಾಡ್, ಸಾರಿ ದಿವ್ಯಾ. ಬೋಂದೇಲ್ ದಿವ್ಯಾ, ಎಸ್ ಹೌದೌದು, ಕರೆಕ್ಟ್ ದಿವ್ಯಾ ಹೇಳ್ತಿರೋದು. ಓಕೆ, ಫಸ್ಟ್ ಟೈಮ್ ಜಾಯ್ನ್ ಆಗ್ತಾ ಇದ್ದಾರೆ ದಿವ್ಯಾ ಬೋಂದೇಲ್ ಅವರು. ಓಕೆ, ಚಂದ್ರಶೇಖರ್ ದಿವ್ಯಾ ಅವರು. ಓಕೆ, ನನಗೆ ಫುಲ್ ಕನ್ಫ್ಯೂಷನ್ ಆಯಿತು, ಯಾಕಂದರೆ ನಮ್ಮ ದಿವ್ಯಾ ಮೆಸೇಜ್ ಮಾಡ್ತಾ ಇರ್ತಾಳೆ.
ಹಾಗಾಗಿ ಅಂದ್ಕೊಂಡೆ ಕಡೆಗೋಳಿ ದಿವ್ಯಾ ಅಂತ. ಸಾರಿ ದಿವ್ಯಾ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಿಗೆ ಜಾಯ್ನ್ ಆದಿಯಲ್ಲ. ಓಕೆ ದಿವ್ಯಾ, ನೀನು ಅದು ಆನ್ಸರ್ ನೀನು ಮಾಡಿದ್ದ. ನಾನು ಆ ದಿವ್ಯಾ ಅಂದ್ಕೊಂಡು ನಾನು ಮಾತಾಡ್ತಾ ಹೋದೆ. ಓಕೆ, ಚಂದ್ರಶೇಖರ್ ಏನು ಮಾಡ್ತಿದ್ದಾರೆ ಅವರಲ್ಲಿ ಕೂಡ ಹೇಳು, ಲೈವಲ್ಲಿ ಮೆಸೇಜ್ ಮಾಡಲಿಕ್ಕೆ, ಓಕೆನಾ? ಹಾಗೆ ಮತ್ತೆ ಹೇಗಿದ್ದಿ ದಿವ್ಯಾ? ಮದುವೆ ಎಲ್ಲ ಮುಗಿಸಿ ಆಯ್ತಾ? ಅವಳ ಹೆಸರೇನು? ಮದುವೆ ಆಯ್ತಲ್ಲ ಮೊನ್ನೆ. ಮದುವೆ ಎಲ್ಲ ಮುಗಿಸಿ ಗಮ್ಮತ್ತೆಲ್ಲ ಮುಗಿಸಿ ಆಯ್ತಾ? ಏನು ಸ್ಪೆಷಲ್ ಇತ್ತು ಇವತ್ತು? ಡ್ಯೂಟಿ ಆಯ್ತಾ ನಿಂದು? ಬೇಗ ಬಂದ್ಯಾ ಇವತ್ತು? ದಿವ್ಯಾ ಆಚಾರ್ಯ ಅವರು ಹೇಳ್ತಾ ಇದ್ದಾರೆ ನಾನು ಸೌಖ್ಯ ಅಂತ. ಓಕೆ, ಬೇಗ ಬಂದೆ ಇವತ್ತು. ನಿನಗೆ ಇವಾಗ ಯಾವಾಗಲೂ ಬ್ಯುಸಿ ಇರ್ತೀಯಲ್ಲ ಈ ಟೈಮಲ್ಲಿ. ಇವತ್ತು ಎಂಥ ಕೆಲಸ ಇದ್ದರೂ ಸೈಡಲ್ಲಿ ಇಟ್ಟು ಲೈವಲ್ಲಿ ಚಾಟ್ ಮಾಡ್ತಾ ಇದ್ದೀಯಲ್ವಾ ದಿವ್ಯಾ? ಓಕೆ, ನಿನ್ನೆ ಮದುವೆ ಇದ್ದದ್ದು, ಮೊನ್ನೆ ಅಲ್ಲ ಮದುವೆ ಇದ್ದದ್ದು? ಓಕೆ ದಿವ್ಯಾ, ಇದು ಲೈಕ್ ಕೊಟ್ಟಿಯಾ? ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಲೈಕ್ ಕೊಡಲಿಲ್ಲ ಅಂದರೆ. ದಿವ್ಯಾ ಆಚಾರ್ಯ ಹೇಳ್ತಿದ್ದಾರೆ ಇಲ್ಲ, ಇನ್ನು ರಿಸೆಪ್ಷನ್ ಬಾಕಿ ಉಂಟು, ಡ್ಯೂಟಿ ಆಗಿದೆ. ಹೌದಾ? ಯಾವಾಗ ರಿಸೆಪ್ಷನ್? ದಿವ್ಯಾ ಆಚಾರ್ಯ ಹೇಳ್ತಿದ್ದಾರೆ ಹೌದು, ಈಗಲೂ ಕೆಲಸ ಇದೆ ಅಂತ. ಓಕೆ, ನೀನು ಈಗಲೂ ಕೆಲಸ ಇದೆ ಅಂದರೆ ಡ್ಯೂಟಿ ಆಯಿತು ಅಂತ ಹೇಳಿದ್ಯಲ್ಲ. ಓ, ಮನೇಲಿ ಈಗಲೂ ಕೆಲಸ ಇದೆ ಅಂತ ಹೇಳ್ತಾ ಇದ್ದಿ. ಓಕೆ, ಫ್ರೈಡೇ ರಿಸೆಪ್ಷನ್ ಇದೆಯಾ? ಓಕೆ, ಏನು ಅಷ್ಟು ಲೇಟ್ ಮಾಡಿದ್ರು? ಮದುವೆ ಯಾವಾಗಿದ್ದದು? ಮಂಡೆಯಾ? ಹೌದಾ ಅಂತ. ಹೌದು, ತುಂಬ ಲೇಟ್ ರಿಸೆಪ್ಷನ್ ಇಟ್ರಲ್ಲ. ಓಕೆ, ಎಲ್ಲ ರಿಸೆಪ್ಷನಿಗೆಲ್ಲ ರೆಡಿ ಆದ್ರಾ? ಫ್ರೈಡೇ ನೀನು ರಜೆ ಮಾಡ್ತೀಯಾ? ಎಲ್ಲ ಸಂಡೇ ಸಿಗಲಿಲ್ಲಲ್ಲ ಫಂಕ್ಷನ್. ಓಕೆ, ನಮ್ಮ ಅಮ್ಮ ಬಂದಿರಬಹುದು. ಹೌದು, ಅಮ್ಮ ಹೋಗಿದ್ದಾರೆ ನಮ್ಮ ಮನೆಯಿಂದ. ದಿವ್ಯ ಸಿಕ್ಕಿದ್ರ ನನ್ನ ಅಮ್ಮ ಅಲ್ಲಿ ಮದುವೆಯಲ್ಲಿ? ನಾನು ನಿಮ್ಮದೆಲ್ಲ ಸ್ಟೇಟಸ್ ನೋಡಿದೆ. ಓಕೆ ಲತಕ್ಕ, ನೀವೆಲ್ಲಿದ್ದೀರಿ? ಬರ್ತಿಲ್ಲ ಲೈವಲ್ಲಿ ಇದ್ದೀರಿ, ಬಟ್ ನೀವು ಮೆಸೇಜ್ ಮಾಡ್ತಿಲ್ವಾ? ಬತ್ತಿ ಮಾಡೋದ್ರಲ್ಲಿ ಬತ್ತಿ ಮಾಡಿಕೊಂಡೇ ಇದ್ದೀರಾ ಅಂತ ಅನಿಸುತ್ತೆ. ಎಲ್ಲಿದ್ದಾರೆ? ಮಾಡಿಲ್ಲ, ಅದು ಗೊತ್ತಾಗ್ತದೆ. ಓಕೆ, ಇವತ್ತು ಸಂಧ್ಯಾ ಬರಲಿಲ್ಲ, ಹಾಗೆಯೇ ತನಿಷಾ ಎಲ್ಲ ಬರಲಿಲ್ಲ. ಓಕೆ, ಆನ್ಸರ್ ಮಾಡಿ. ಗೊತ್ತಿಲ್ಲ ಅಂದರೂ ತೊಂದರೆ ಇಲ್ಲ, ನಿಮ್ದು ಯಾವುದೆಲ್ಲ ಆನ್ಸರ್ ಬರ್ತದೆ ಅಂತ ನೋಡು, ಓಕೆನಾ? ಓಕೆ, ಲೈವಲ್ಲಿ 3 ಇದ್ದಾರೆ, ಬಟ್ ಮೆಸೇಜ್ ಮಾಡ್ತಾ ಇಲ್ಲ. ಏನು ಮೆಸೇಜ್ ಮಾಡಿ. ಓಕೆ, ಇನ್ನೂ ಟೈಮ್ ಇರೋದು ಅರ್ಧ ಗಂಟೆ ಮಾತ್ರ ಲೈವಲ್ಲಿ ಮಾತಾಡಲಿಕ್ಕಾಗೋದು. ಮತ್ತು ಲಾಸ್ಟಲ್ಲಿ ನಾನು ನಿಮಗೆ ಆನ್ಸರ್ ಹೇಳ್ತೇನೆ ಏನು ಅಂತ. ಇನ್ನೊಂದು ಸಲ ಹೇಳ್ತೇನೆ, ಲೈವಲ್ಲಿ ಹೊಸಬ್ರು ಯಾರಾದರೂ ಇದ್ದರೆ ಇನ್ನೊಂದು ಸಲ ಹೇಳ್ತೇನೆ. ನಾನೊಂದು ಕ್ವೆಶನ್ ಕೇಳಿದ್ದೆ, ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಗುವಂತಹ ವಸ್ತು ಯಾವುದು ಅಂತ. ಓಕೆ, ಯೋಚನೆ ಮಾಡಿ. ಲತಕ್ಕ ಎಲ್ಲಿ ಹೋದ್ರಿ? ಇಲ್ಲ, 3 ಇದ್ದಾರೆ ಲೈವಲ್ಲಿ, ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ನೀವಿದ್ದೀರಿ? ಓಕೆ, ಯಾರೋ 3 ಇದ್ದಾರೆ ಲೈವಲ್ಲಿ, ಆದರೆ ನಮಗೆ ಲೈಕ್ ಬಂದಿರೋದು 2 ಮಾತ್ರವಲ್ಲ. ಒಡೆ ಪೋಯಾರು ಮಾತೆಲ್ಲ ಬೇಗ 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 ಮೆಸೇಜ್ ಮಲ್ಪುಲಿ. ಅಂಜಿನ ಯಾನ್ಕೇನಂಚಿನ ಒಂಜಿ ಪ್ರಶ್ನೆಗೆ ಉತ್ತರನು ಕೊರಡು. ನಿಕುಲ್ಲ ಪಾತೆರೋಡು ಯಾಲ್ನ ಪಾತೆರೋಡು ಅಪ್ಪಗ ಪಾತ್ರೆ ಮಸ್ತ್ ತಿಕ್ಕೊಂಡತ ಅಲ್ವಾ? ಏನು ಹೇಳ್ತೀರಿ ಲತಕ್ಕ? ದಿವ್ಯಾ ಸುಮ್ಮನೆ ಕೂತಿದಾರಲ್ಲ. ಓಕೆ, ದಿವ್ಯಾ ನಮ್ಮದು ಚಾನಲ್ ನೋಡ್ತಾ ಇರ್ತೀಯಾ? ತುಂಬ ವೀಡಿಯೋಸ್ ಹಾಕ್ತಾ ಇದ್ದಾರೆ ಇವರು ಇವಾಗ, ನಾನಿಲ್ಲ. ಯಾಕಂದರೆ ನಮ್ಮದು ಹಲೋ ಫೋನಿನ ಕಾರ್ಯಕ್ರಮ ಎಲ್ಲ. ಮತ್ತು ದಿವ್ಯನಿಗೆ ನೆನಪಿರ್ಬೋದು, ದಿವ್ಯ ಒಂದು ಸಲ ಬಕ್ರ ಆಗಿದ್ದಾಳೆ ಅಲ್ವಾ ದಿವ್ಯಾ? ದಿವ್ಯ ಬಕ್ರ ಆದದ್ದಲ್ಲ, ನಿನ್ನ ಹಸ್ಬೆಂಡ್ ಅಲ್ಲ ಇವರು, ಚಂದ್ರಶೇಖರ್ ಅವರು. ಎಷ್ಟೆಲ್ಲ ಪ್ರೋಗ್ರಾಮ್ ಆಗ್ತಾ ಇತ್ತು ನೋಡು.
ಇವಾಗ ಯಾವುದೂ ಇಲ್ಲ. ಒಂದ್ಸಲ ಅಂದರೆ ನಮಗೆ ತುಂಬ ಫಂಕ್ಷನ್ಸ್ ಅದು ಇದೆಲ್ಲ ಇರ್ತಿತ್ತು, ಮತ್ತು ಬೇಡ ಅಂತ ಅನಿಸಿತ್ತು. ಹಲವು ನಿನ್ನ ಕಾರ್ಯಕ್ರಮ ಮಾಡಲಿಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ, ಯಾಕಂದರೆ ಅದು ಸಂಡೇ ಇರ್ತಿತ್ತು. ಸಂಡೇ ಅಂತೂ ಫಂಕ್ಷನ್ ಇದ್ದೇ ಇರ್ತಿತ್ತು. ಅದಕ್ಕೋಸ್ಕರ ನಾನು ಮತ್ತೆ ಅದು ಬೇಡ ಅನಿಸಿತು. ಅದಕ್ಕೋಸ್ಕರ ಇವಾಗ ಹಲೋ ಫೋನಿನ ಕಾರ್ಯಕ್ರಮದಲ್ಲಿ ಅದೇ ನಿಂತಪ್ಪ, ಅದೇ ನೀವು ಕಾಲ್ ಮಾಡಿ ಹಾಡುವಂಥದ್ದು ಇತ್ತಲ್ಲ, ಅದು ಯಾವುದು ಇವಾಗ ಇಲ್ಲ. ಓಕೆ, ಇಬ್ಬರು ಲೈವ್ ನೋಡ್ತಿದ್ದಾರೆ, ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೊಸಬ್ರಾಗಿದ್ದರೆ ಹಾಯ್ ಅಂತ ಮೆಸೇಜ್ ಮಾಡಿ. ನಾನೊಂದು ಎಲ್ರಿಗೂ ಕ್ವೆಶನ್ ಕೇಳಿದ್ದೆ, ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಗುವಂತಹ ವಸ್ತು ಯಾವುದು ಅಂತ. ಗೊತ್ತಾಯ್ತಾ? ಇನ್ನೊಂದ್ಸಲ ತುಳುವಲ್ಲಿ ಹೇಳ್ಬೇಕಾ? ಚೋಲಿದೆತ್ತಿ ಬೊಕ್ಕ ಪುದರ್ ಚೇಂಜ್ ಆಪುನಂಚಿನ ವಸ್ತು ಓವು ಒಂದು. ಪುದರ್ ಬೇತ ಆಪುನಂಚಿನ ವಸ್ತು ಓವು ಒಂದು. ಓವು ಲಜ್ಜಿ ಓವು ಪಂಡ ಮಸ್ತ್ ಈಸಿ ಉಂಡು. ಬೋಡಂಡ ಏನು ಲಾಸ್ಟ್ ಆನಾಗ ನಿಗ್ಲೇ ಕ್ಲೂ ಕೊರ್ಪೆ ಇತ್ತೇನೆ ಕ್ಲೂ ಕೊರಂಡ ಒಂದು ದಯಬಂಡ ಬೊಕ್ಕ ಮಾತೆಲ್ಲ ಪಟ 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 ಒಂದು ಮೆಸೇಜ್ ಮಲ್ಪೇರು. ಎರಡಲ ಒತ್ತಿ ಮಲ್ತಂಡೆ ಬೊಕ್ಕ ಮಾತೆಲ್ಲ ಮಲ್ಪೇರು. ಅದಕ್ಕೋಸ್ಕರ ಕ್ಲೂ ಕೊರಂದೇ ನಿತ್ತೆ ಆನ್ಸರ್ ಮಲ್ಪೊಡ್ನಿಕ್ಲು ಅವೇ ಅಂಚೆನೆಲ್ಲ ಅದಕ್ಕ ಓಡೆ ಪೋಯಾರು. ದಿವ್ಯ ಓಡೆ ಪೋಯಾಲೆಂದು ಗೊತ್ತಾ ಒಂದಿಜ್ಜಿ. ಬೇಗ ಬೇಗ ಮೆಸೇಜ್ ಮಾಡಿ. ಇಬ್ಬರು ನೋಡ್ತಾನೇ ಇದ್ದಾರೆ, ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಲೈವಿಗೆ ಜಾಯ್ನ್ ಆಗಿದ್ದೀರಾ ಅಲ್ಲ, ಜಾಯ್ನ್ ಆದವರಿದ್ದೀರಾ, ಜಾಯ್ನ್ ಆಗದವರು ಸುಮ್ಮನೆ ಕೇಳ್ತಾ ಇದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೆಸೇಜ್ ಮಾಡಿ, ಯಾರು ನೋಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಉಂಟು. ಡಬಲ್ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಅಷ್ಟಾದರೂ ಮಾಡಿ. ಯಾರಾದರೂ ಲೈವಲ್ಲಿ ಬರೀ ನೋಡ್ತಾ ಇರುವವರಾಗಿದ್ದರೆ ಲೈಕ್ ಆದರೂ ಕೊಡಿ. ನಮ್ಮ ಶ್ರೀಧರಣ್ಣ ಒಬ್ರು ಇದ್ರಲ್ಲ, ಅವರು ಎಲ್ಲಿ ಹೋದ್ರಲ್ಲ? ಅವ್ರ ಪಾಪ ಯಾವಾಗಲೂ ಲೈವಿಗೆ ಬರ್ತಾ ಇದ್ರು, ಆದರೆ ಅವರಿಗೆ ಎಲ್ಲಿ ಮೆಸೇಜ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಶ್ರೀಧರಣ್ಣ ಹಾಯ್ ಮಾಡಿ ನೀವಾಗಿದ್ದರೆ. ಎಲ್ಲಿದ್ದಾರೆ ಎಲ್ಲ? ಎಲ್ಲಿಗೆ ಶೇರ್ ಮಾಡಿ. ಓಕೆ, ಯಾರು ಮೆಸೇಜ್ ಮಾಡ್ತಾ ಇಲ್ಲ ಅಲ್ವಾ? ಏನು ಅಂತ ಗೊತ್ತಾಗ್ತಾ ಇಲ್ಲ. ಬೇಗ ಬೇಗ ಮೆಸೇಜ್ ಮಾಡಿ. ನೀವು ಮೆಸೇಜ್ ಮಾಡೋದಿದ್ರೆ ನಾನು ಏನು ಅಂತ ಮಾತಾಡಲಿ ಅಲ್ವಾ? ಹಾಗಾಗಿ ನಾನು ಮೊನ್ನೆಂದು ಕ್ವೆಶನ್ ಕೇಳಿದ್ದೆ, ಅದಕ್ಕೆ ಲಾಸ್ಟಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಆದರೆ ನೆಟ್ವರ್ಕ್ ಇಶ್ಯೂಸ್ ಇತ್ತು, ಹಾಗಾಗಿ ಆನ್ಸರ್ ಬಂದಿದೆ ಇಲ್ವಾ ಗೊತ್ತಿಲ್ಲ, ನಾನು ಮತ್ತೆ ನೋಡಲಿಲ್ಲ. ಮೊನ್ನೆ ಕೇಳಿದ್ದೇನೆಂದರೆ, ನಮ್ಮ ಕಡೆಗೊಳಿ ದಿವ್ಯ ಅವರು ಕಾಮಿಡಿ ಆಗಿದೆ, ಅದಕ್ಕೆ ಒಂದು ಆನ್ಸರ್ ಮಾಡಿದ್ದಾರೆ. ನಾನು ಕೇಳಿದ್ದೇನೆಂದರೆ, ಕಾಲಿಲ್ಲದ ಟೇಬಲ್ ಯಾವುದು ಅಂತ ಕೇಳಿದ್ದೆ. ತುಂಬ ಸಿಂಪಲ್ ಆಗಿರುವಂಥದ್ದೇ, ಅದಕ್ಕೂ ಯಾರು ಆನ್ಸರ್ ಮಾಡಲಿಲ್ಲ. ನಮ್ಮ ಕಡೆಗೋಳಿ ಇವರು ದಿವ್ಯ ರಮೇಶ್ ಅವರು ಉಂಟಲ್ಲ, ಅಂದರೆ ದಿವ್ಯಾ, ಅವರು ಮೆಸೇಜ್ ಮಾಡಿರೋದೇನೆಂದರೆ ಕೂತ್ಕೊಳ್ಳುವ ಮಣೆ ಅಂತೆ. ಕಾಮಿಡಿ ಆಗಿತ್ತು. ಬಟ್ ಇವಾಗ ನಮ್ಮ ಇನ್ನೊಂದು ದಿವ್ಯ ಅವರು ಜಾಯ್ನ್ ಆಗಿದ್ದಾರೆ, ಇವತ್ತು ಫಸ್ಟ್ ಟೈಮ್ ಅಂತ ಕಾಣುತ್ತೆ. ಬಟ್ ಇವಾಗ ಎಲ್ಲಿ ಹೋದರು ದಿವ್ಯಾ ಅವರು? ಫಸ್ಟ್ ಒಮ್ಮೆ ನಮಗೆ ಎಂಟ್ರಿ ಕೊಟ್ಟು ಆಮೇಲೆ ಏನೋ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ತೊಂದರೆ ಇಲ್ಲ ದಿವ್ಯಾ, ನಾನು ಒಂದು ಹೇಳ್ತೇನೆ ನೋಡಿ, ಆವಾಗ ಬನ್ನಿ ಲೈವಿಗೆ. ಏನಂದರೆ, ನೀವು ಒಂದು ಸೈಡಲ್ಲಿ ಮೊಬೈಲನ್ನಿಟ್ಟು ಕೆಲಸ ಮಾಡ್ತಾಯಿರಿ, ಸ್ಟ್ಯಾಂಡ್ ಇಲ್ವಾ? ಮೊಬೈಲ್ ಸ್ಟ್ಯಾಂಡಲ್ಲಿ ಮೊಬೈಲನ್ನಿಟ್ಟು ಕೆಲಸ ಮಾಡಿಕೊಂಡೇ ನಮ್ಮ ಲೈವಲ್ಲಿ ಜಾಯ್ನ್ ಆಗ್ಬೋದು. ಲತಕ್ಕ ಎಲ್ಲಿ ಹೋದರು? ಲತಕ್ಕ ಇದ್ದೀರಾ? ಓ ಲತಕ್ಕ ಇದ್ದೀರಾ? ಮುಟ್ಬೇಡ. ಇದಲ್ಲ ನಂದು. ಓಕೆ, ಇಬ್ಬರು ಯಾರೋ ನೋಡ್ತಾನೆ ಇದ್ದಾರೆ, ಬಟ್ ಮೆಸೇಜ್ ಯಾರು ಅಂತ ಗೊತ್ತಾಗ್ತಿಲ್ಲ. ಮೆಸೇಜ್ ಮಾಡಿ. ನೋಡಿ ಲೂಟಿ ಮಾಡ್ತೀನಿ. ಇದಲ್ಲವ ನಾನು ನಂದು ಕೇಳ್ತಾ ಇದ್ದೆ. ಮಾತ್ರ ಮಾಡಬೇಡ. ಮಹಾನ್ ಮಾತಾಡಂತೆ ಲೈವಲ್ಲಿ. ಎಲ್ಲರೂ ಬನ್ನಿ ಲೈವಿಗೆ ಹೇಳು ಮಹಾನ್. ನನ್ನ ಮಗ ನೋಡಿ ಲೂಟಿ ಮಾಡ್ತಾನೆ, ಅವನೇ ಮಾತಾಡಲಿ ನೋಡು. ನೀನು ಇಲ್ಲಿಂದಲೇ ಮಾತಾಡು. ಬನ್ನಿ ಎಲ್ಲರೂ ಲೈವಿಗೆ ಹೇಳು. ಬನ್ನಿ ಎಲ್ಲರೂ ಲೈವಿಗೆ. ಅಯ್ಯೋ, ನನ್ನ ಮಗ ಹೇಳ್ದೇನು ಗೊತ್ತುಂಟ? ಬನ್ನಿ ಎಲ್ಲರೂ ರೈಲಿಗೆ ಅಂತೆ. ಅಲ್ಲ ಕಂದ,
ಲೈವಿಗೆ ಮತ್ತೆ ನೀನೆಂತ ರೈಲ್ ಅಲ್ಲ ಮಗ, ನೀನೆಂತ ಹೇಳಿದ್ರು ಮತ್ತೆ ರೈಲಿಗೆ ರೈಲು ಹೋಗ್ತಾ ಇಲ್ಲ, ಲೈವ್ ಆಗ್ತಾ ಉಂಟು. ಇನ್ನೊಂದ್ಸಲ ಹೇಳು. ನಾವು ಮಾತಾಡದೇ ಇದ್ರೆ ಯಾರು ಶ್ಶೇ, ಅಲ್ಲೂ ಗಾಡಿಸ್ಬೇಡ, ಅಲ್ಲೇ ಕೂತ್ಕೋ. ನಾವು ಮಾತಾಡದೇ ಇದ್ರೆ ಯಾರು ಕೂಡ ಅದೆಂತ ಅಂತ ಹೇಳಿ ಸೀದಾ ಹೋಗ್ತಾರೆ ಲೈವಿಗೆ ಬಂದು ಜಸ್ಟ್ ಹೀಗೆ ನೋಡಿ ಹೋಗ್ತಾರೆ. ಮಾತಾಡ್ತಾ ಇದ್ರೆ ಪಾತೆರೊಂದು ಎತ್ತುಂಡ ಐತ ಜೊತೆಕ್ ನಮ್ಮ ಕರಾವಳಿದ ಕುಲು ಕಂಡದು ಗೊತ್ತಾವಡು ನಮ್ಮ ತುಳುನ ಪಾತೆರೋಡ ಹಾಕೊಂಡು ಅಂಚಾದಿಪ್ ನಮ್ಮ ತುಳುನಾಡದ ನಮ್ಮ ತುಳುವೇರು ಅಂಚ ಅಂಚಾದಿಪ್ಪುನಾಗ ತುಳುನ ನಮ್ಮ ಬಳಸೋಡ ಹಾಕೊಂಡು ಪಾತೆರ್ನಾಗ ಅಪಕ ಕೆಲವೇರು ತುಳುನಾಡದ ಸಬ್ಬೇರು ಬರ್ತದೆ ನಮ್ಮ ಲೈವ್ ಜಾಯ್ನ್ ಆಗ್ಬಿರುತ್ತೆ ಆಯ್ತಾ. ಮಹನಿ ಹೇಳು ಎಲ್ಲರಿಗೆ. ಧರ್ಮಣ್ಣ ಮಲ ಇದ್ದ ಅಂತ ನಮಗೆ ಎಲ್ಲ ನೋಡಿದ್ದಾರೆ, ಬಟ್ ಲೈವ್ ಉಂಟಲ್ಲ. ನಮ್ಮ ಸತೀಶ್ ಬಾವ ಕೂಡ ಎಲ್ಲ ಎಲ್ಲಿ ಹೋಗಿದ್ದಾರೆ. ಇದ್ದು ಸ್ಲೋ ಬನ್ನಿ ಎಲ್ಲರ ಲೈವಿಗೆ. ಹಾಗೆ ನಾವು ಇವಾಗ ಟೈಮ್ ಆಗ್ತಾ ಬಂತು, ಎಷ್ಟಾಯ್ತು, ಇನ್ನು ಕೂಡ ಟೈಮ್ ಉಂಟು. ಓಕೆ, ನಮ್ಮ ಲೈವಲ್ಲಿ ಮೂವರಿದ್ದಾರೆ ಇವಾಗ. ದಯವಿಟ್ಟು ಮೆಸೇಜ್ ಮಾಡಿ. ಅದೇ ರೀತಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಅವರೆಲ್ಲ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಓಕೆನಾ. ಡಬಲ್ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ. ಅದೇ ರೀತಿ ನಾನು ಕ್ವೆಶನ್ ಒಂದು ಎಲ್ರಿಗೆ ಕೇಳಿದ್ದೇನೆ. ಈಗ ಹೊಸಬ್ರು ಜಾಯ್ನ್ ಆಗಿದ್ದರೆ ಇನ್ನೊಂದು ಸಲ ಹೇಳ್ತೇನೆ. ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಗುವಂತಹ ವಸ್ತು ಯಾವುದು? ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಗುವಂತಹ ಒಂದು ವಸ್ತು, ಅದು ಯಾವುದು? ವಸ್ತು ಅಂದರೆ ಒಂದು ಕ್ಲೂ ಕೊಡ್ತೇನೆ. ವಸ್ತು ಅಂತ ಹೇಳಲಿಕ್ಕಾಗೋದಿಲ್ಲ, ಅದೊಂದು ಆಹಾರ ಅಂತ ಹೇಳ್ಬೋದು, ಓಕೆನಾ. ನಾವು ತಿನ್ನುವಂತಹ ಒಂದು ಆಹಾರ. ಸಿಪ್ಪೆ ತೆಗೆಯುವಾಗ ಒಂದು ಹೆಸರು ಇರ್ತದೆ, ಸಿಪ್ಪೆ ತೆಗೆದ ಮೇಲೆ ಅದಕ್ಕೊಂದು ಇನ್ನೊಂದು ಹೆಸರು, ಅಂದರೆ ಎರಡು ಹೆಸರು ಇರ್ತದೆ. ಅದು ಯಾವುದು ಅಂತ ಬೇಗ 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 ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. 3 ಲೈಕ್ ಇವಾಗ ಬಂದಿದೆ. ಯಾರು ಕೊಟ್ಟರು ಗೊತ್ತಿಲ್ಲ, ಇವಾಗಲೇ ಕೊಟ್ಟಿದ್ದಾರೆ. ಅದೇ ರೀತಿ ಮೆಸೇಜ್ ಮಾಡಿ, ಲೈಕ್ ಕೊಟ್ಟರು ಓಕೆ, ಮೆಸೇಜ್ ಮಾಡಿ, ಆನ್ಸರ್ ಮಾಡಿ, ಸುಮ್ಮನಿರಬೇಡಿ. ನಾನು ಕೇಳಿದ ಕ್ವೆಶನ್ಗೆ ಆನ್ಸರ್ ಮಾಡಿ. ಯಾರು ಫಸ್ಟ್ ಆನ್ಸರ್ ಮಾಡ್ತಾರೆ ನೋಡುವ. ರೈಟ್ ಆನ್ಸರ್ ಫಸ್ಟ್ ಯಾರು ಮಾಡ್ತಾರೆ ಅವರೇ ಇವತ್ತಿನ ವಿನ್ನರ್ ಅಂತ ಹೇಳ್ಬೋದು, ಓಕೆನಾ. ಬೇಗ 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 ಮೆಸೇಜ್ ಮಾಡಿ, ಯಾಕಂದರೆ ಟೈಮ್ ಹೋಗ್ತಾ ಉಂಟು. ಇವಾಗ ಮೆಸೇಜಸ್ ಸ್ಟ್ರಕ್ ಆಗಲಿಲ್ಲಲ್ಲ, ಎಲ್ಲ ಇಷ್ಟರಲ್ಲೇ ನಿಂತಿದೆ. ಬೋಂದಿಲ್ ದಿವ್ಯಾ ಅವರು ಮಾಡಿದ ಮೆಸೇಜಲ್ಲೇ ನಿಂತಿದೆ, ಮತ್ತೆ ಬರಲಿಲ್ಲ. ದಿವ್ಯಾ ಶ್ವೇತಾ ನೋಡಿದಾಳೆ, ಚಚುಬ ನೋಡಿದಾರೆ ಲೈವ್ ನೋಡಿ. ಚಚುಬಾವ ಲೈವ್ಗೆ ಜಾಯ್ನ್ ಆಗಿ ಮೆಸೇಜ್ ಮಾಡಿದ್ದಾರೆ. ಓಕೆ, ನಮ್ಮ ಲೈವಲ್ಲಿ 3 ಇವಾಗ ಇದ್ದಾರೆ. ವೆಲ್ಕಮ್ ಟು ಲೈವ್. ಅದೇ ರೀತಿ ನಾನು ಕ್ವೆಶನ್ ಕೇಳಿದ್ದೆ, ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಗುವಂತಹ ಒಂದು ವಸ್ತು ಅದು ಯಾವುದು ಅಂತ. ಬೇಕಿದ್ರೆ ನಾನು ಕ್ಲೂ ಕೊಡ್ತೇನೆ. ಅದು ವಸ್ತು ಅಂದರೆ ಆಹಾರ, ವಸ್ತು ಅಂತ ಹೇಳಲಿಕ್ಕಾಗೋದಿಲ್ಲ, ಅದು ಆಹಾರ, ನಾವು ತಿನ್ನುವಂಥದ್ದೇ. ಹಾಗೆಂತ ತರಲೆ ಉತ್ತರ ಅಲ್ಲ, ಗೊತ್ತಾಯ್ತಲ್ಲ. ಅದು ಒಳ್ಳೆ ಉತ್ತರವೇ, ತರಲೆ ಅಲ್ಲ. ನಾವು ತಿನ್ನುವಂತಹ ಆಹಾರ ಯಾವುದಾಗಿರ್ಬೋದು ಅನ್ನೋದನ್ನು ಸ್ವಲ್ಪ ಗೆಸ್ ಮಾಡಿ ಆನ್ಸರ್ ಮಾಡಿ. ಪಟಪಟ ಅಂತ ಆನ್ಸರ್ ಮಾಡಬೇಕು. ಯಾರಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. 3 ಇದ್ದಾರೆ ಇವಾಗ ಲೈವಲ್ಲಿ. ದಯವಿಟ್ಟು ಬನ್ನಿ. ಶ್ರೀಧರಣ್ಣ ಹಾಯ್ ಅಂತ ಮಾಡಿ ನೀವಾಗಿದ್ದರೆ.